ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಎಷ್ಟು ಟ್ರೈ ಮಾಡಿದರೂ ಪರ್ಫೆಕ್ಟಾಗಿ ರೌಂಡ್ ಚಪಾತಿ ಮಾಡೋಕ್ಕಾಗಲ್ಲ, ಅಥವಾ ಸುಲಭವಾಗಿ ರೌಂಡ್ ಚಪಾತಿ ಮಾಡೋದು ಹೇಗೆ ಅನ್ನೋರಿಗೆ ನನ್ನ ಇವತ್ತಿನ ವಿಡಿಯೋ. ನಾನು ಈ ಹಿಂದೆ ಹಾಕಿರುವಂತಹ ಚಪಾತಿ ಹಿಟ್ಟು ಕಲಿಸೋ ವಿಡಿಯೋ ವೈರಲ್ ಆದ ನಂತರ ತುಂಬ ಜನ ನನಗೆ ಮೆಸೇಜ್ ಮಾಡಿ, ಮೇಡಮ್ ರೌಂಡ್ ಚಪಾತಿ ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ಒಂದು ಸೂಪರ್ವಾಗಿರುವಂತಹ ನಾನು ಫಾಲೋ ಮಾಡ್ತಾ ಇರುವಂತಹ ಮೆಥಡನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದಕ್ಕಿಂತ ಬೆಸ್ಟಾಗಿ ಇನ್ನೂ ತುಂಬ ಜನ ರೌಂಡ್ ಚಪಾತಿ ಮಾಡೋದು ಗೊತ್ತಿರೋ ಇರ್ಬೋದು. ನಿಮಗೂ ಒಳ್ಳೆಯ ಟಿಪ್ಸ್ ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಜೊತೆಗೆ ಒಂದು ಸೂಪರ್ವಾಗಿರುವಂತಹ ಪರ್ಫೆಕ್ಟಾಗಿ ಚಪಾತಿ ಹಿಟ್ಟನ್ನು ಕಲಿಸೋ ವಿಧಾನನ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಮೆದುಮೆದುವಾಗಿರುವಂಥ ಚಪಾತಿ ತಿನ್ನಬೇಕು ಅಂತಂದರೆ ಮೆದುಮೆದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ತುಂಬಾ ಮುಖ್ಯ. ಇವಾಗ ಹಿಟ್ಟನ್ನು ಪರ್ಫೆಕ್ಟಾಗಿ ಹೇಗೆ ಕಲಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇವತ್ತು ನಾನು ಚಪಾತಿ ಮಾಡಲಿಕ್ಕೆ 2 ಕಪ್ಪಷ್ಟು ಹಿಟ್ಟನ್ನು, ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ. ಇದು ಅಂಗಡಿಯಿಂದ ತಂದಿರುವಂತಹ ಗೋಧಿ ಹಿಟ್ಟು. ನಮಗೆ 2 ಕಪ್ಪಷ್ಟು ಚಪಾತಿ ಹಿಟ್ಟಿಗೆ ಯಾವ ಕಪ್ಪಲ್ಲಿ ನಾವು ಹಿಟ್ಟನ್ನು ತಗೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಬೇಕಾಗುತ್ತೆ. ನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಉಪ್ಪು ಹಾಕಿ ಅದನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಅದಾದ ನಂತರ ಬ್ಯಾಚ್ ಅಂದರೆ ಸ್ವಲ್ಪನೇ ನೀರು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಮೊದಲಿಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಹಿಟ್ಟನ್ನು ನಾವು ಒದ್ದೆ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒದ್ದೆ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಮತ್ತೆ 1/4 ಕಪ್ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇವಾಗ ಮತ್ತೆ 1/4 ಕಪ್ಪಷ್ಟು ನೀರನ್ನು ನಾನು ಹಾಕೊತಾ ಇದ್ದೀನಿ. ಆಮೇಲೆ ಬೇಕಾದಾಗ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಒಮ್ಮೆಗೆ ಹಾಕಿದರೆ ತುಂಬಾ ನೀರು ಜಾಸ್ತಿ ಅಂಟಾಗಿಬಿಡುತ್ತೆ. ಸೊ ನೋಡ್ಕೊಂಡು ನೀರು ಹಾಕಿಬಿಡಿ. ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಳಿ. ಒತ್ಬಿಟ್ಟು ಈ ಥರ ಒಂದು 4 ನಿಮಿಷ ಆದರೂ ಮಿನಿಮಮ್ ನೀವು ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇಷ್ಟಾದಾಗ ನಿಮಗೆ ಯಾವ ಹದಕ್ಕೆ ಹಿಟ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಇಷ್ಟು ಸಾಕಾಗಲ್ಲ, ಇದು ಜಾಸ್ತಿ ಸ್ವಲ್ಪ ಗಟ್ಟಿನೇ ಇದೆ. ಮತ್ತು ನೀವು ನೀರು ಹಾಕುವಾಗ ಕೈಯಲ್ಲಿ ಸ್ವಲ್ಪ ತಗೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಒಂದೇ ಸರಿ ಸುರಿಯೋಕ್ಕೆ ಹೋಗಬೇಡಿ. ಒಂದು ಸರಿ ಹಿಟ್ಟು ಈ ಹದಕ್ಕೆ ಬಂದಾಗ ನಾವು ಸ್ವಲ್ಪನೇ ನೀರು ಹಾಕಿ ಅಂದಾಜು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸಾಫ್ಟಾಗಿ ಬರಬೇಕು. ಇದೀಗ ಪರ್ಫೆಕ್ಟಾಗಿ ಸಾಫ್ಟಾಗಿ ಬಂದಿದೆ. ನಾನು 1 ಕಪ್ಪಷ್ಟು ಫುಲ್ ನೀರು ಹಾಕಿಲ್ಲ, ಒಂದು ಸ್ವಲ್ಪ ಉಳಿದಿದೆ. ಮಿಕ್ಕಿದ ನೀರೆಲ್ಲ ಹಾಕಿ ಕಲಸಿರುವಂತಹ ಹಿಟ್ಟಿದು. ಇದಕ್ಕೆ ಒಂದೇ ಒಂದು ಸ್ಪೂನ್ ಆಯಿಲ್ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ. ಆದರೂ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಅಂದರೆ ನೀವು ಕೈಯಲ್ಲಿ ಎಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ. ಇದನ್ನ 15 ನಿಮಿಷ ಇಟ್ಬಿಟ್ಟು ನಂತರ ನಾವು ಉಂಡೆ ಮಾಡಿಕೊಂಡು ಚಪಾತಿ ಮಾಡ್ಕೋಬೋದು. ಯಾಕೆ 15 ನಿಮಿಷ ಬಿಡೋದು ಅಂತಂದರೆ ಹಿಟ್ಟು ಸ್ವಲ್ಪ ಇದ್ದರೆ ಹಾಗೇ ತುಂಬ ಸಾಫ್ಟಾಗಿರುವಂತಹ ಚಪಾತಿ ಮಾಡ್ಬೋದು. ಇಲ್ಲ ನೀವು ಆವಾಗಲೇ ಬೇಕಾದರೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇವಾಗ ನಾನು ಚಪಾತಿನ ರೌಂಡಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಯಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ರೌಂಡ್ ಚಪಾತಿ ಮಾಡೋದಕ್ಕೆ ಮೇಯ್ನ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಉಂಡೆ ಮಾಡಿದ ನಂತರ ನೀವು ಉಂಡೆನ ಕೈಯಲ್ಲಿ ಇಟ್ಕೊಂಡು ಈ ಥರ ಬೆರಳಲ್ಲಿ ತಿರುಗಿಸಿ ಇದನ್ನ ರೌಂಡಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು ಫಸ್ಟ್. ಇದಾದ ನಂತರ ಇದನ್ನ ನಾವು ಒಣ ಹಿಟ್ಟನ್ನು ಸವರ್ಕೊಂಡು 2 ಕಡೆಗೆ ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳುವಾಗ ಸೀಕ್ರೆಟ್ ಏನು ಅಂತಂದರೆ ನಾವು ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕ್ಲಾಕ್ ವೈಸ್ ಸ್ವಲ್ಪನೇ ತಿರುಗಿಸಿ 2 ರೌಂಡು ರೋಲಿಂದ ನಾವು ಮೇಲೆ ಕೆಳಗಡೆ ಲಟ್ಟಿಸ್ಕೋಬೇಕು. ಜಸ್ಟ್ 2 ಸರಿ ಮೇಲೆ ಕೆಳಗಡೆ ಲಟ್ಟಿಸ್ಕೋಬೇಕು. ಕ್ಲಾಕ್ ವೈಸ್ ಈ ಥರ ನೋಡಿ ತಿರುಗಿಸ್ಕೊಂಡು ಚಪಾತಿನ ಸ್ವಲ್ಪನೇ ತಿರುಗಿಸ್ಕೊಂಡು, ಜಾಸ್ತಿ ಅಲ್ಲ, ಸ್ವಲ್ಪನೇ ತಿರುಗಿಸ್ಕೊಂಡು 2 ಸರಿ ಮೇಲೆ ಕೆಳಗಡೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು. ನೀವು ಜಾಸ್ತಿ ಒತ್ತಕ್ಕೆ ಹೋಗಬಾರ್ದು ಲಟ್ಟಣಿಗೆಯಿಂದ ಚಪಾತಿಗೆ. ಯಾಕಂತಂದರೆ ಶೇಪ್ ಔಟ್ ಆಗೋದು ಆವಾಗಲೇ ತುಂಬಾ ಸಾಫ್ಟಾಗಿ. ಅಂದರೆ ಹಿಟ್ಟು ಸಾಫ್ಟಾಗಿದ್ದರೆ ನಾವು ಜಾಸ್ತಿ ಪ್ರೆಷರ್ ಹಾಕುವ ಅವಶ್ಯಕತೆ ಇರಲ್ಲ. ಹಿಟ್ಟು ಚೆನ್ನಾಗಿ ಸಾಫ್ಟಾಗಿರೋದ್ರಿಂದ ನಾನು ಜಸ್ಟ್ ಸ್ಮೂತಾಗಿದ್ದನ್ನ 2 ರೌಂಡು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ತಿರುಗಿಸಿ ನಾನು ಇವನ್ನ ಮಗುಚಿ ಕೂಡ ಹಾಕ್ತಾಯಿಲ್ಲ, ನೀವು ನೋಡ್ತಾ ಇದ್ದೀರಾ. ಆದರೂ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ರೌಂಡಾಗಿ ಬಂದಿದೆ ಅಂತ.
ನೋಡಿ ಇಷ್ಟೇ, ಎಷ್ಟು ಸುಲಭವಾಗಿ ಮಾಡಿದ್ವಲ್ಲ. ಇದಕ್ಕಿಂತ ಚೆನ್ನಾಗಿ ಬೇರೆ ಟಿಪ್ಸ್ ಕೂಡ ಇಡ್ಬೋದು, ಬಟ್ ನನಗೆ ಗೊತ್ತಿರುವಂತಹ ಬೆಸ್ಟ್ ಸಿಂಪಲ್ ಮೆಥಡನ್ನು ನಾನು ಹೇಳಿದ್ದೇನೆ. ಈ ಚಪಾತಿನ ನಾನಿವಾಗ ಇದನ್ನ ರೋಟಿ ಮಾಡ್ತಾಯಿದ್ದೀನಿ, ಚಪಾತಿ ಮಾಡ್ತಾಯಿಲ್ಲ. ಚಪಾತಿ ಮಾಡಬೇಕು ಅಂತಂದರೆ ನಾವು ಆಯಿಲ್ ಹಾಕಿ ಮಾಡೋದು, ರೋಟಿನ ಡೈರೆಕ್ಟಾಗಿ ನಾವು ತವನ್ನ ಬಿಸಿ ಮಾಡಿ ಸುಡೋದು. ರೋಟಿ ಮಾಡ್ತಾಯಿದ್ದು ನಿಮಗೆ ತೋರಿಸ್ತೀನಿ ಈ ರೋಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಇದೇ ಸೇಮ್ ನಾನು ನಿಮ್ಗೆ ಯಾವ ಉಂಡೆ ತೋರಿಸಿದೆ ಅದನ್ನೇ ಚಪಾತಿ ಮಾಡಿಬಿಟ್ಟು ಚಪಾತಿ ಸೈಜ್ಗೆ ಲಟ್ಟಿಸ್ಬಿಟ್ಟು ನಾನು ರೋಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೇ ನೀವು ಎಣ್ಣೆ ಹಾಕಿ ಮಾಡಿದರೆ ಅದು ಚಪಾತಿ ಆಗುತ್ತೆ. ಇದು ವಿದೌಟ್ ಎಣ್ಣೆ ಅಂತಂದರೆ ನಿಮಗೆ ರೋಟಿ ಆಗುತ್ತೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೋಟಿ, ಚಪಾತಿ ಮತ್ತು ಫುಲ್ಕ ಮೂರನ್ನು ಮಾಡುವಂತಹ ವಿಡಿಯೋನ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದೇ ನಿಮಿಷದಲ್ಲಿ ಹಿಟ್ಟು ಕಲಿಸುವಂತಹ ಒಂದು ಸೀಕ್ರೆಟ್ ಟಿಪ್ಸನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಕೂಡ ನೋಡ್ಬೋದು ನೀವು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ನೋಡಿ ಎಷ್ಟು ಸೂಪರ್ವಾಗಿರುವಂತಹ ರೋಟಿನ ಮಾಡಿದ್ವಿ ಅಂತ. ಬೇಕಾದರೆ ಇನ್ನೊಂದು ಸರಿ ನಾನು ಚಪಾತಿನ ಲಟ್ಟಿಸೋದು ತೋರಿಸ್ತಾ ಇದ್ದೀನಿ, ಇದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ನಾನು ಹೇಗೆ ರೋಲ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.